ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೀಡಿರುವ ಹೇಳಿಕೆಗೆ ಅನುಗುಣವಾಗಿ 2,000ಕ್ಕೆ ಲೋಟು ಮರಳು ಕೊಡಿಸಬೇಕು ಎಂದು ಮಾಜಿ ಸಚಿವ ರಮಾನಾಥ್ ರೈ ಆಗ್ರಹಿಸಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಕಾಲದಲ್ಲಿ ಮರಳಿನ ಸಮಸ್ಯೆ ಉಂಟಾಗಿತ್ತು. ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 105 ಪರವಾನಗಿದಾರರು ಮರಳುಗಾರಿಕೆಯನ್ನ ನಡೆಸುತ್ತಿದ್ರು. ಆದರೆ ಕಳೆದ 1 ವರ್ಷದಿಂದ ಯಾರಿಗೂ ಪರವಾನಗಿ ನೀಡದಿದ್ರು ಡ್ರಡ್ಜಿಂಗ್ ಜೆಸಿಬಿ ಬಳಸಿ ಮರಳುಗಾರಿಕೆ ನಡೆಸಲಾಗ್ತಾ ಇದೆ. ಅಕ್ರಮವಾಗಿ ಅವ್ಯಾಹತವಾಗಿ ಕೇರಳಕ್ಕೆ ಸಾಗಾಟ ಮಾಡಲಾಗ್ತಾ ಇದೆ. ನಳಿನ್ ಕುಮಾರ್ ಬೆಂಬಲಿಗರೇ ನೇರವಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಪರವಾನಗಿ ಪಡೆದು ಮರಳುಗಾರಿಕೆ ನಡೆಸುವುದು ದಂಧೆಯೋ ಇಲ್ಲ ಪರವಾನಗಿ ಇಲ್ಲದೆ ನಡೆಸುವುದು ದಂಧೆಯೋ ಎಂದು ಸಂಸದರೇ ಜನತೆಗೆ ತಿಳಿಸಲಿ ಎಂದು ಹೇಳಿದರು. ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಹಿಂದೆ ನಾವು ಉಸ್ತುವಾರಿ ಸಚಿವರಾಗಿದ್ದಾಗ ಮರಳು ದಂಧೆ ಇತ್ತು, ಈಗ ಇಲ್ಲ, ಮುಂದಕ್ಕೆ 2,000 ರೂಪಾಯಿಗೆ ಮರಳು ಸಿಗುವಂತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕಾಲದಲ್ಲಿ ನಾವು ಕಡೆ ವರ್ಷದ ಅವಧಿಯಲ್ಲಿ ಸಂಪ್ರದಾಯ ಮರಳುಗಾರಿಕೆ ಮಾಡುವವರಿಗೆ CRZ ಅಲ್ಲಿ ಸೀನಿಯರಿಟಿ ಪ್ರಕಾರ ಪರವಾನಗಿ ಕೊಟ್ಟಿದ್ದೇವೆ. ಆ ಪರವಾನಗಿ ಕೊಟ್ಟು ಮರಳು ತೆಗೆಯುವಂಥ ದಂಧೆ ಅಲ್ಲ. ನಮ್ಮ ಜೊತೆ ಇರತಕ್ಕಂಥವ್ರು ದಂಧೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ಪರವಾನಗಿ ತೆಗೆದುಕೊಂಡು ಮರಳುಗಾರಿಕೆ ಮಾಡ್ತಿದ್ದದ್ದು. ಅದು ಕೂಡ ಅದರಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವರು ಯಾರು ಅಂತ ನೋಡಲಿಲ್ಲ. CRZ ಅಲ್ಲಿ ನೀವು ಅದು ತಿಳ್ಕೋಬೇಕು. ಅದು ಸಹ ಸೀನಿಯಾರಿಟಿ ಪ್ರಕಾರ 105 ಜನರಿಗೆ ಪರವಾನಗಿ ಕೊಟ್ಟಿತ್ತು CRZ ಅಲ್ಲಿ. ನಾನ್ CRZ ಅಲ್ಲಿ ಮರಳುಗಾರಿಕೆ ಆಗ್ತಾ ಇರಲಿಲ್ಲ ಇತ್ತು. ನಾನು ಕಾನೂನು ಸಚಿವರು ಮತ್ತು ಗಣಿಗಾರಿಕಾ ಸಚಿವರು ಇವರೆಲ್ಲ ಮೇಲೆ ಒತ್ತಡ ತಂದು ನಾನ್ CRZ ಅಲ್ಲಿ ಪ್ರಾರಂಭದಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಯಾರು ಟೆಂಡರ್ ಹಾಕಬೇಕು ಅಂತ ಹೇಳುವಂಥದ್ದನ್ನು ಮಾಡಿದೆ. ಗ್ರಾಮದಲ್ಲಿ ಟೆಂಡರ್ ಹಾಕಲಿಕ್ಕೆ ಜನ ಸಿಗುವುದಿಲ್ಲ ಅಂತೇಳಿ ಮತ್ತೆ ತಾಲೂಕು ಅಂತ ನಾವು ಮಾಡಿದ್ವಿ. ಈ ಸಂದರ್ಭ ಕೆಪಿಸಿಸಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಶೆಟ್ಟಿ, ಬೇಬಿ ಕುಂದರ್, ಪ್ರವೀಣ್ ಚಂದ್ರ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು.